ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಘೋಷಿಸಾಯಿನ 20 ಲಕ್ಷ ಕೋಟಿ ಪ್ಯಾಕೇಜ್ಗೂ ಸೊಲ್ಮೆ ಸಂದಾಯಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್ ಭಾರತ 5 ಸ್ತಂಭಲೆದ ಆಧಾರಡು ಅಭಿವೃದ್ಧಿ ದಡೆ ಪೋಯರ ಉಂಡು. ಆರ್ಥಿಕತೆ, ಮೂಲಭೂತ ಸೌಕರ್ಯ, ಜನಸಂಖ್ಯೆ ಬೇಡಿಕೆ, ತಂತ್ರಜ್ಞಾನ ಈ ಮೂಲಕ ಸ್ವಾವಲಂಬಿ ಭಾರತದಡೆ ಪೋಯರ ಉಂಡು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಿನ್ನೆ ದಿನ ಎರಡನೇ ಯೋಜನೆಯನ್ನು ಪ್ರಕಟೀಕರಣ ಮಾಡಿದ್ದಾರೆ. ಮೊದಲಿಗೆ 1,70,000 ಕೋಟಿ ರೂಪಾಯಿಗಳ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅನ್ನು ಲಾಕ್ಡೌನ್ ಪ್ರಾರಂಭ ಆದಾಗ ಘೋಷಣೆಯನ್ನು ಮಾಡಿದರು. ನಿನ್ನೆ ದಿನ ಆತ್ಮನಿರ್ಭರ್ ಭಾರತ್ ಅಭಿಯಾನದ ಹೆಸರಿನಲ್ಲಿ ಎರಡನೇ ಯೋಜನೆಯನ್ನು ಪ್ರಕಟೀಕರಣ ಮಾಡಿದ್ದಾರೆ. ಸ್ವಾತಂತ್ರ್ಯ ನಂತರದ ದಿನಗಳ ಇತಿಹಾಸದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಸಂಕಟ ಕರೋನಾದ ಮುಖೇನ ಭಾರತಕ್ಕೆ ಬಂದಿತ್ತು. ಈ ದೇಶದಲ್ಲಿ ಪ್ರಕೃತಿ ವಿಕೋಪಗಳು, ಪ್ಲೇಗ್ನಂತಹ ಮಹಾಮಾರಿ, ಯುದ್ಧ ಘಟನೆಗಳು ಹತ್ತಾರು ಬೇರೆ ಬೇರೆ ಪ್ರಧಾನಮಂತ್ರಿಗಳ ಕಾಲಘಟ್ಟದಲ್ಲಿ ನಡೆದಿದೆ. ಆದರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಇಡೀ ದೇಶದ ಭಾರತೀಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅತಿ ದೊಡ್ಡ ಯೋಜನೆಯನ್ನು ಪ್ರಕಟೀಕರಣ ಮಾಡಿರ್ತಕ್ಕಂಥ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20 ಲಕ್ಷ ಕೋಟಿ ರೂಪಾಯಿಗಳ ಅತಿ ದೊಡ್ಡ ಯೋಜನೆಯನ್ನು ಪ್ರಕಟೀಕರಣ ಮಾಡೋದರ ಮುಖಾಂತರ ಈ ದೇಶದ ಸ್ವಾಭಿಮಾನ ಮತ್ತು ವಿವೇಕಾನಂದರು ಕಂಡಿರತಕ್ಕಂಥ ಜಗದ್ಗುರು ಭಾರತ ಚಿಂತನೆಗೆ ಪೂರಕವಾಗಿ ಸ್ವದೇಶಿ ಉದ್ಯಮಗಳ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಅದಕ್ಕೆ ಪ್ರಧಾನಮಂತ್ರಿಗಳು ಐದು ಸ್ತಂಭಗಳ ಕಲ್ಪನೆಗಳನ್ನು ಕೊಟ್ಟಿದ್ದಾರೆ. ಆರ್ಥಿಕತೆ, ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ, ಟೆಕ್ನಾಲಜಿ ಸಿಸ್ಟಮ್ ತಂತ್ರಜ್ಞಾನ, ಮತ್ತು ಡೆಮೋಗ್ರಫಿ ಜನಸಂಖ್ಯೆ, ಸಶಕ್ತ ಜನಸಂಖ್ಯೆ ಮತ್ತು ಡಿಮಾಂಡ್ ಬೇಡಿಕೆ. ಇದರ ಆಧಾರದಲ್ಲಿ 5 ಸ್ತಂಭಗಳನ್ನು ಇಟ್ಟುಕೊಂಡು ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ದೇಶೀಯ ವಸ್ತುಗಳ ನಿರ್ಮಾಣ ಮತ್ತು ಆದ್ಯತೆಯನ್ನು ಚೀನಾ ಕೊಟ್ಟಿತ್ತು. ನನಗೆ ಅನಿಸಿದೆ ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಹೋಗುತ್ತೆ. ಅದಕ್ಕೆ ಪೂರಕವಾಗಿ ಈ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ರಚನೆ ಆದಮೇಲೆ ಹತ್ತಾರು ಟೀಕೆಗಳನ್ನು ಕೇಳಿದ್ದೇವೆ ಈ ಸರ್ಕಾರದ ಮೇಲೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ಕಾರ್ಪೊರೇಟ್ ಸರ್ಕಾರ, ಉದ್ಯಮಗಳಿಗೆ ಪೂರಕ ಆಗಿರ್ತಕ್ಕಂಥ ಸರ್ಕಾರ ಅನ್ನತಕ್ಕಂಥ ಮಾತನ್ನು ಉಲ್ಲೇಖ ಮಾಡ್ತಿದ್ದಾರೆ. ಅದರ ಕಳೆದ 6 ವರ್ಷಗಳ ಅವಧಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂತ್ಯೋದಯದ ಪರಿಕಲ್ಪನೆ ಅಡಿಯಲ್ಲಿ ಈ ರಾಷ್ಟ್ರ ಕಂಡಿರ್ತಕ್ಕಂಥ ರಾಜಕೀಯ ಸನ್ಯಾಸಿ ದೀನ್ ದಯಾಳ್ ಉಪಾಧ್ಯಾಯರ ಚಿಂತನೆ ಆಗಿರ್ತಕ್ಕಂಥ ಅಂತ್ಯೋದಯದ ಪರಿಕಲ್ಪನೆ ಅಡಿಯಲ್ಲಿ ಭಾರತ ನಿರ್ಮಾಣಕ್ಕೆ ಕೈ ಹಾಕಿದರು. ಅದರ ಕಲ್ಪನೆ ಜನ್ಧನ್ ಯೋಜನೆ. ಸಾಮಾನ್ಯ ವ್ಯಕ್ತಿಯ ಕೈಯಲ್ಲೂ ಬ್ಯಾಂಕಿನ ಅಕೌಂಟ್ಗಳಿರಬೇಕು. ಕಟ್ಟ ಕಣೆಯ ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯ ಮನೆಯಲ್ಲೂ ಅನಿಲ ಭಾಗ್ಯ ಇರಬೇಕು. ಉಜ್ವಲ ಯೋಜನೆ. ಪ್ರತಿಯೊಬ್ಬನ ಮನೆಯಲ್ಲೂ ವಿದ್ಯುದೀಕರಣ ಇರಬೇಕು. ಅದಕ್ಕೋಸ್ಕರ ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆಯಿಂದ ಪರಿಕಲ್ಪನೆಗಳನ್ನು ಕಂಡಿದ್ರು ಸಮೇತ ಹಲವಾರು ಬಾರಿ ಹತ್ತಾರು ವಿರೋಧ ಪಕ್ಷಗಳು ಇದು ಕಾರ್ಪೊರೇಟ್ ಸರ್ಕಾರ ಅಂತ ಹೇಳ್ತದೆ. ಆದರೆ ನಿನ್ನೆ ಮಾಡಿರ್ತಕ್ಕಂಥ ಪ್ರಕಟೀಕರಣ ನೋಡಿದಾಗ ಇದು ಜನಸಾಮಾನ್ಯರ ಸರ್ಕಾರ, ಜನರ ಭಾವನೆಯ ಸರ್ಕಾರ,
ಇದು ಜನರಿಂದಲೇ ಪ್ರಕಟೀಕರಣ ಆಗಿರ್ತಕ್ಕಂಥ ಸರ್ಕಾರ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಹಾಗೆ ಅದರಲ್ಲಿ 20 ಲಕ್ಷ ಕೋಟಿ ರೂಪಾಯಿಗಳನ್ನು ಹಲವಾರು ವಲಯಗಳಿಗೆ ಯೋಜನಾಬದ್ಧವಾಗಿ ಜೋಡಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನಿಂದ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು, ಅನುರಾಗ್ ಠಾಕೂರ್ ಅವರು ಈ ವಲಯಗಳ ಆಧಾರದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಕರೆದು ಇದರ ವಿಂಗಡಣೆಯನ್ನು ಹೇಳ್ತಾರೆ. ಮೊದಲಿಗೆ ಇವತ್ತು ಉದ್ಯಮ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದಕ್ಕೆ ಈ ರಾಷ್ಟ್ರದ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಮತ್ತು ಅನುರಾಗ್ ಠಾಕೂರ್ ಮತ್ತು ಅವರ ಇಡೀ ಟೀಮ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅದರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಈ ಕಷ್ಟದ ಸಮಯದಲ್ಲಿ 10 ಯೋಜನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದರಲ್ಲಿ 3 ವಿಂಗಡಣೆಗಳನ್ನು ಮಾಡಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ 1 ಕೋಟಿಯಿಂದ 5 ಕೋಟಿವರೆಗೆ ಅತಿ ಸಣ್ಣ ಕೈಗಾರಿಕೆ, 10 ಕೋಟಿ ಬಂಡವಾಳದಿಂದ 50 ಕೋಟಿವರೆಗೆ ಸಣ್ಣ ಕೈಗಾರಿಕೆ, 20 ಕೋಟಿಯಿಂದ 100 ಕೋಟಿವರೆಗೆ ಮಧ್ಯಮ ಕೈಗಾರಿಕೆ ಅನ್ನುವಂಥದ್ದನ್ನು ಕಲ್ಪಿಸಿದ್ದಾರೆ. ಮುಂದಿನ 3 ಲಕ್ಷ ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರ ವಿನಿಯೋಗ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಯಾವ್ಯಾವ ಉದ್ಯಮಿಗಳಿಗೆ ಸರ್ಕಾರದಿಂದ ಹಣ ಹೋಗಬೇಕು, ಬೇರೆ ಬೇರೆ ಇಲಾಖೆಗಳಿಗೆ, ಅದಕ್ಕೆ 45 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಹಣವನ್ನು ಬಾಕಿಯನ್ನು ಪಾವತಿ ಮಾಡತಕ್ಕಂಥ ನಿರ್ಧಾರ. 3 ತಿಂಗಳು PF ಪ್ರಾವಿಡೆಂಟ್ ಫಂಡ್ ಕಟ್ಟೋ ಹಾಗಿಲ್ಲ, ಅದನ್ನು ಸರ್ಕಾರವೇ ಕಟ್ಟುತ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರಿಂದ ಸುಮಾರು 72.22 ಲಕ್ಷ ಜನರಿಗೆ, ನೌಕರರಿಗೆ 3.60 ಲಕ್ಷ ಕಂಪನಿಗಳಿಗೆ ಲಾಭ ಆಗ್ತದೆ. ಮಧ್ಯಮ ಗಾತ್ರದ ಉದ್ಯಮಗಳಿಗೆ 10% PFನಲ್ಲಿ ಸಾಕು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇದರಲ್ಲಿ 6,750 ಕೋಟಿ ರೂಪಾಯಿ ಲಾಭ ಆಗ್ತದೆ. NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ಗೆ ಸುಮಾರು 4,500 ಕೋಟಿ, 45,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಿ ಹಾಗೂ PPP ಕಾಮಗಾರಿಗಳಿಗೆ 6 ತಿಂಗಳ ಅವಧಿ ವಿಸ್ತರಣೆಯನ್ನು ಕೊಟ್ಟಿದ್ದಾರೆ. TDS ಅನ್ನು 1 ವರ್ಷಗಳ ಕಾಲ ಅದನ್ನು ನಾಳೆಯಿಂದ ಮುಂದಿನ 2021 ಮಾರ್ಚ್ವರೆಗೆ TDS ಅನ್ನು ಕಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು 200 ಕೋಟಿ ರೂಪಾಯಿವರೆಗಿನ ಟೆಂಡರ್ಗಳಿಗೆ ಇನ್ನು ಮುಂದಕ್ಕೆ ಗ್ಲೋಬಲ್ ಟೆಂಡರ್ಗಳಿಲ್ಲ, ದೇಶೀಯ ಗುತ್ತಿಗೆದಾರರೇ ಅದರಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥದ್ದನ್ನು ಮಾಡಿದ್ದಾರೆ. ಆರೋಗ್ಯ ನಿಧಿಗೆ 15,000 ಕೋಟಿ ರೂಪಾಯಿಗಳನ್ನು ನೀಡತಕ್ಕಂಥದ್ದನ್ನು ಮಾಡಿದ್ದಾರೆ. ವಿಶೇಷವಾಗಿ 3 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಒಂದು ಹೊಸದಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಣ್ಣ ಉದ್ಯಮಿಗಳು ಮತ್ತು ದೊಡ್ಡ ಉದ್ಯಮಿಗಳಿಗೆ, ಮಧ್ಯಮ ಉದ್ಯಮಿಗಳಿಗೆ 4 ವರ್ಷಗಳ ಅಕ್ಟೋಬರ್ 31ರಿಂದ ಪ್ರಾರಂಭ ಆಗಿ 4 ವರ್ಷಗಳ ಕಾಲ ಸಾಲವನ್ನು ಕೊಡತಕ್ಕಂಥ, ಅದರಲ್ಲಿ 12 ತಿಂಗಳು ಪಾವತಿ ಇಲ್ಲದೆ ಮತ್ತು 3 ವರ್ಷ 4 ವರ್ಷದೊಳಗೆ ಪಾವತಿ ಮಾಡತಕ್ಕಂಥ ಹೊಸದಾಗಿರ್ತಕ್ಕಂಥ ಯೋಜನೆ ಇದೆ. ಮತ್ತು ಯಾವುದೇ ಮುಂದಿನ ಸಾಲಗಳಿಗೆ 3 ಲಕ್ಷಕ್ಕಿಂತ ಮೇಲೆ ಇರ್ತಕ್ಕಂಥ ಸಾಲಗಳಿಗೆ ಯಾವುದೇ ದಾಖಲಾತಿಗಳು ಇಲ್ಲದೆ ಕೊಡಬೇಕು. ಮತ್ತು ಈಗ ಯಾರಿಗೆ ಕಂಪನಿಗಳಿಗೆ ಸಂಬಳ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಕಂಪನಿಗಳಿಗೆ ತುರ್ತು ಸಾಲವನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಇಂತಹ 16 ಯೋಜನೆಗಳನ್ನು ಇವತ್ತು ಪ್ರಕಟೀಕರಣ ಮಾಡಿದ್ದಾರೆ. ಅತಿ ಹೆಚ್ಚು ಸ್ವದೇಶಿ ಚಿಂತನೆ ಇರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಈ ಕಾರ್ಯಗಳಾಗಿದ್ದಾವೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಬಹಳಷ್ಟು ಜನ PFನ ಸಮಸ್ಯೆ, ಬ್ಯಾಂಕಿಂಗ್ ಸಾಲದ ಸಮಸ್ಯೆ, ಇದೆಲ್ಲದರಲ್ಲಿ ಲಾಕ್ಡೌನಿಂದ ಸಮಸ್ಯೆ ಒಳಪಟ್ಟಿದ್ದರು. ಅವರೆಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಎರಡನೇದು, ಮುಂದಿನ ದಿನಗಳಲ್ಲಿ ಇದರಿಂದ 16 ಉದ್ಯಮಶೀಲತೆಗಳು ನಮ್ಮ ದೇಶದಲ್ಲಿ ಸ್ವದೇಶಿ ಚಿಂತನೆ ಅಡಿಯಲ್ಲಿ
ಬೆಳೀಲಿಕ್ಕೆ ಸಾಧ್ಯತೆಗಳಾಗ್ತದೆ. ಉದ್ಯೋಗವೂ ಸೃಷ್ಟಿಯಾಗ್ತದೆ. ಉದ್ಯೋಗವೂ ಇದರಿಂದ ಆಗ್ತದೆ. ಸಾಮಾನ್ಯ ಜನರಿಗೆ ATMನಲ್ಲಿ ಹಾಕತಕ್ಕಂಥ ಶುಲ್ಕ ಇಲ್ಲ. ಯಾರೆಲ್ಲ ಸಾಲ ಪಾವತಿಸಲು ಸಾಧ್ಯ ಆಗ್ತಾ ಇಲ್ಲ ಅಂಥವರಿಗೆ 4 ವರ್ಷಗಳ ಕಾಲ, ಅದರಲ್ಲಿ 1 ವರ್ಷ ಬಡ್ಡಿ ಇಲ್ಲದೆ ಕೊಡ್ತಕ್ಕಂಥದ್ದನ್ನು ರಿಲೀಫನ್ನು ಕೊಟ್ಟಿದ್ದಾರೆ. ಉದ್ಯಮದ ವಿಸ್ತರಣೆಗೆ 50,000 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದಾರೆ. ಹೀಗೆ 10 ರೀತಿಯ ಯೋಜನೆಗಳನ್ನು ಇವತ್ತು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ಕೇವಲ MSME ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಪ್ರಕಟೀಕರಣ ಮಾಡಿದ್ದಾರೆ. ನನಗೆ ಅನ್ನಿಸ್ತದೆ ಹೊಸ ಭಾರತ, ನವ ಭಾರತದ ಪರಿಕಲ್ಪನೆ ಇವತ್ತಿಂದ ಪ್ರಾರಂಭ. ಎಲ್ಲ ಸಂಕಷ್ಟದ ಸಮಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ತೀರ್ಮಾನ ಮತ್ತು ಪರಿವರ್ತನೆಯ ತೀರ್ಮಾನವನ್ನು ತಗೊಳ್ತಕ್ಕಂಥ ಸ್ಥೈರ್ಯ ನಮ್ಮ ಪ್ರಧಾನಮಂತ್ರಿಗಳಿಗಿದೆ. ಇವತ್ತು ಆ ಸ್ಥೈರ್ಯವನ್ನು ತೋರಿಸಿದ್ದಾರೆ. 20 ಲಕ್ಷ ಕೋಟಿ ರೂಪಾಯಿಗಳ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನು ಕೊಡುವುದರ ಮುಖಾಂತರ ರಾಷ್ಟ್ರದ ಈ ಸಂದಿಗ್ಧ ಸಂದರ್ಭದಲ್ಲಿ ಜನರ ವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಯಾವತ್ತು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರನ್ನು ಈ ದೇಶದ ಜನ ಬದಲಾವಣೆಯನ್ನು ಬಯಸಿ ಮತದಾನವನ್ನು ಮಾಡಿ ಪ್ರಧಾನಮಂತ್ರಿಗಳಾಗಿ ಮಾಡಿದರು. ಮತ್ತು ಪ್ರಧಾನಮಂತ್ರಿಗಳಾದಾಗ ಜಗದ್ವಂದ್ಯ ಭಾರತದ ಪರಿಕಲ್ಪನೆ ಅಡಿಯಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿದ್ದಾರೆ. ಮತ್ತೊಮ್ಮೆ ಸಂಕಷ್ಟದ ಸಮಯದಲ್ಲಿ ಭಾರತ ಜಗತ್ತಿನ ಎತ್ತರಕ್ಕೆ ಸಾಗುವಂಥ ದಾರಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಆತ್ಮನಿರ್ಭರ್ ಭಾರತ್ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ, ಸ್ವಾವಲಂಬಿ ಭಾರತ ಅನ್ನತಕ್ಕಂಥ ಭಾರತ ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಮಾಡಿದ್ದಾರೆ. ವಿಶೇಷವಾಗಿ ಕಳೆದ ಬಾರಿ 1,70,000 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಘೋಷಣೆ ಮಾಡಿದರು. ಅದರಲ್ಲಿ ಭಾಳಷ್ಟು ಜನ ಜನ್ಧನ್ ಅಕೌಂಟಿಗೆ ಕೇಳಿದರು. ಹಿಂದೆ ಎಲ್ಲ ಜನ್ಧನ್ ಅಕೌಂಟ್ ಯಾಕೆ ಅಂತ ಹೇಳುವಂಥ ಟೀಕೆಗಳು ಬಂದಿತ್ತು. ಪ್ರಧಾನಮಂತ್ರಿಗಳ ಪರಿಕಲ್ಪನೆಗಳಿರ್ತಕ್ಕಂಥ ನೋಡಿ ಆ ಜನ್ಧನ್ ಅಕೌಂಟ್ನ ಕಾರಣಗಳೇನಾಯಿತು ಅಂತ ಹೇಳಿದ್ರೆ, ಮೊನ್ನೆ ಸಂಕಷ್ಟ ಬಂದಾಗ ಜನ್ಧನ್ ಅಕೌಂಟ್ಗೆ ತತ್ಕ್ಷಣ ಪ್ರಧಾನಮಂತ್ರಿಗಳು 500 ರೂಪಾಯಿಗಳನ್ನು ಹಾಕಿದ್ರು, ಮತ್ತೆ 500 ಹಾಕಿದ್ರು. ಇವತ್ತು ಎಲ್ಲರಿಗೂ 1,000 ರೂಪಾಯಿಗಳು ಬಂತು. ಯಾರ್ಯಾರು ಕಿಸಾನ್ ಕಾರ್ಡ್ಗಳನ್ನು ಮಾಡಿದ್ರು ಅವರಿಗೂ ಜನ್ಧನ್ ಅಕೌಂಟ್ ಮುಖಾಂತರ ಹಣಗಳು ಬಂತು. ಮೊನ್ನೆ ಜನ್ಧನ್ ಅಕೌಂಟ್ ಇದ್ದದ ಕಾರಣ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಲ್ಲೂ ಖಾತೆಯಲ್ಲಿ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ, ಅವರ ಸಂಬಳಗಳನ್ನು ಹಾಕಿಸಿಕೊಳ್ಳಿಕ್ಕೂ ಸಾಧ್ಯ ಆಯಿತು. ಹಾಗಾಗಿ ಜನ್ಧನ್ ಅಕೌಂಟ್ ಮಾಡಿರ್ತಕ್ಕಂಥದ್ದು ನೇರ ವರ್ಗಾವಣೆಯ ಪ್ರಯೋಜನ ಆಯಿತು. ಮೊನ್ನೆ ದಿನ ಗರೀಬಿ ಕಲ್ಯಾಣ ಯೋಜನೆ ಅಡಿಯಲ್ಲಿ ಅದಕ್ಕೆಲ್ಲದಕ್ಕೂ ಹಣಗಳು ಬಂತು. ಇವತ್ತು ಕೃಷಿ ಸಮ್ಮಾನ ಇರ್ಬೋದು, ಕೃಷಿ ಸಿಂಚಯನ ಇರ್ಬೋದು, ಇದೆಲ್ಲವೂ ಜನ್ಧನ್ ಅಕೌಂಟ್ಗಳ ಮುಖಾಂತರವಾಗಿ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಕಳೆದ 20 ಕೋಟಿ ಜನರಿಗೆ ಜನ್ಧನ್ ಅಕೌಂಟಲ್ಲಿ 500 ರೂಪಾಯಿಗಳಾಗಿ ಹಣ ಬಿದ್ದಿದೆ. ಈಗಾಗಲೇ 1,000 ರೂಪಾಯಿ ನಮ್ಮ ಜಿಲ್ಲೆಯಲ್ಲೂ ಬಂದಿದೆ. ಗ್ಯಾಸ್ ಸಿಲಿಂಡರ್ ಮುಖಾಂತರವಾಗಿ ಯಾರೆಲ್ಲ ಉಜ್ವಲದಲ್ಲಿ ಗ್ಯಾಸ್ಗಳನ್ನು ತಗೊಂಡಿದ್ದಾರೋ ಅವರ ಅಕೌಂಟ್ಗಳಿಗೂ 3 ತಿಂಗಳು ಗ್ಯಾಸನ್ನು ತುಂಬಿಸುವಂಥ ಕೆಲಸ ಆಗಿದೆ. ನರೇಗಾದ ಅಡಿಯಲ್ಲಿ ಹಿಂದೆ 182 ರೂಪಾಯಿ ಇತ್ತು, ಅದನ್ನು ಇವತ್ತು 202 ರೂಪಾಯಿಗೆ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 3 ಕೋಟಿ ಜನರಿಗೆ ಸೀನಿಯರ್ ಸಿಟಿಸನ್ ಮತ್ತು ವೃದ್ಧರಿಗೆ ಮತ್ತು ವಿಡೋಸ್ಗೆ ಸುಮಾರು 3 ಕೋಟಿ ಜನರಿಗೆ ಅವರಿಗೆ 1,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಒಂದೊಂದು ಮನೆಗಳಿಗೆ 80 ಕೋಟಿ ಜನರಿಗೆ 5 kg ಅಕ್ಕಿ ಅಂತ ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಸರ್ಕಾರದ್ದಾಗಿದೆ. ಅದೆಲ್ಲವೂ 1,70,000 ಕೋಟಿ ರೂಪಾಯಿಗಳ ಯೋಜನೆಯಲ್ಲಿ ಜೋಡೀಕರಣ ಆಗಿತ್ತು. ಇವತ್ತು ಮತ್ತೊಮ್ಮೆ 20 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಯನ್ನು ಮಾಡೋದ್ರ ಮುಖಾಂತರ ಒಂದು ಸಶಕ್ತ ಭಾರತ ನಿರ್ಮಾಣಕ್ಕೆ ಪೂರಕ ಆಗಿದೆ ಅಂತ ಹೇಳ್ತಾ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅನಿವಾಸಿ ಭಾರತೀಯರಿಗೂ ಮಾತಾ ರೀತಿದ 14 ದಿನದ ಕ್ವಾರಂಟೈನ್ ಮೂಲಕ ಮೂಲಭೂತ ಸೌಕರ್ಯ ಕಲ್ಪಿಸಾದನ್ನು ಪಂಡ ತೆರಿಪಾಯರು. ಕರ್ತಾ ಇರತಕ್ಕಂಥ ಪ್ರಯತ್ನಗಳನ್ನು ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಅನಿವಾಸಿ ಭಾರತೀಯರನ್ನು ಗಮನಿಸುವುದಕ್ಕೆ ಸದಾನಂದ ಗೌಡರ ನೇತೃತ್ವ ಇದೆ. ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರು ಪೂರ್ಣ ಪ್ರಮಾಣದಿಂದ ಪ್ರಯತ್ನ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಆಧಾರದಲ್ಲಿ ಮತ್ತು 4 ಕೆಟಗರಿಗಳನ್ನು ಮಾಡಲಾಗಿದೆ. ಆ ಕೆಟಗರಿ ಆಧಾರದಲ್ಲಿ ಕರೆಸ್ತಾರೆ. ಈಗ 1 ವಿಮಾನ ನಿನ್ನೆ ಬಂದಿದೆ, ಇನ್ನು
ಹಲವಾರು ವಿಮಾನಗಳು ಬರಲಿಕ್ಕಿದೆ. ಅಲ್ಲಿ ರಿಜಿಸ್ಟ್ರೇಷನ್ ಆಧಾರದಲ್ಲಿ ಆಗುತ್ತೆ. ಅದರಲ್ಲಿ ಮೊದಲಿಗೆ ಗರ್ಭಿಣಿಯರು, ಬಾಣಂತಿಯರು, ಶುಶ್ರೂಷೆಗೆ ಒಳಪಟ್ಟಿರ್ತಕ್ಕಂಥ ಹಿರಿಯರು, ವೀಸಾ ಪಾಸ್ಪೋರ್ಟ್ ಕಳ್ಕೊಂಡವರು ಮತ್ತು ಉದ್ಯೋಗ ಕಳ್ಕೊಂಡವರು ಅನ್ನುವಂಥದ್ದನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ವಿಮಾನ ನಿನ್ನೆ ಬಂದಿದೆ. ಈಗ ಬೇರೆ ಬೇರೆ ದೇಶಗಳ ಬೇಡಿಕೆಗಳಿದ್ದಾವೆ. ಕೇವಲ ದುಬೈಯಿಂದ ನಿನ್ನೆ ಬಂದಿದೆ, ಕತಾರಿಂದ ಇದೆ, ಅಬುಧಾಬಿಯಿಂದ ಇದೆ, ಬೇರೆ ಬೇರೆ ಇದೆ. ಅದೆಲ್ಲವನ್ನು ಸದಾನಂದಗಳು ನಿನ್ನೆ ಮಾತುಕತೆ ಮಾಡಿ ಜೋಡಿಸ್ತಾ ಇದ್ದಾರೆ. ಅಲ್ಲಿ ರಿಜಿಸ್ಟ್ರೇಷನ್ ಆಧಾರದಲ್ಲಿ ವಿಮಾನಗಳು ಬರ್ತದೆ, ಎಲ್ಲ ಕಡೆಯಿಂದ ವಿಮಾನಗಳು ಬರ್ತದೆ. ಮಹಾರಾಷ್ಟ್ರದಿಂದ ಅತಿ ಹೆಚ್ಚು ಬೇಡಿಕೆಗಳು ನಮಗಿದ್ದಾವೆ. ಈಗಾಗಲೇ ಮಹಾರಾಷ್ಟ್ರದಿಂದ ಬರ್ತಕ್ಕಂಥವರಿಗೆ ಪಾಸ್ಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಇಲ್ಲಿಂದು ಅದಕ್ಕೆ ಸೇವಾ ಸಿಂಧುನ ಆಧಾರದಲ್ಲಿ NOC ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ಗಳು ಜಾಸ್ತಿ ಇದೆ. ಇವತ್ತಿಂದ ನಿನ್ನೆಯಿಂದ ದೆಹಲಿಯಿಂದ ಒಂದು ಟ್ರೈನ್ ಕೇರಳದವರೆಗೆ ಡೈಲಿ ಬರ್ತದೆ. ಅದರಲ್ಲಿ ಯಾರ್ಯಾರು ಟಿಕೆಟ್ ಮಾಡಿ ಬರ್ತಾರೋ ಅವರೆಲ್ಲರಿಗೂ 14ರ ನಂತರ ಏನು ಅಂತ ಹೇಳ್ತಕ್ಕಂಥದ್ದು ಇನ್ನಷ್ಟು ಹೆಚ್ಚು ಬರೋ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಸ್ವಂತ ವಾಹನಗಳಲ್ಲಿ ಬರ್ತಾರೋ ಅವರಿಗೆ ಪೂರಕವಾಗಿರ್ತಕ್ಕಂಥ NOCಗಳನ್ನು ತಕ್ಷಣ ಕೊಡ್ತದೆ. ಅದೆಲ್ಲ ನೋಡಿಕೊಂಡು ಅಲ್ಲಿಯ ರಿಜಿಸ್ಟ್ರೇಷನ್ ಆಧಾರದಲ್ಲಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಆಧಾರದಲ್ಲಿ ಬಸ್ಗಳಲ್ಲಿ ತರುವಂಥ ಪ್ರಯತ್ನಗಳು ಆಗ್ತದೆ ಮುಂದಿನ ದಿನಗಳಲ್ಲಿ. ರೈಲಿನ ಪ್ರವಾಸಕ್ಕೆ ಪೂರ್ತಿಯಾಗಿ ಇವತ್ತು ಸುರೇಶ್ ಅಂಗಡಿ ಅವರನ್ನು ಗಮನಿಸ್ತಾ ಇದ್ದಾರೆ. ಎಲ್ಲೆಲ್ಲಿಗೆ ರೈಲುಗಳು ಹೆಚ್ಚು ಬೇಕು ಇನ್ನು ಮುಂದಿನ ದಿನ ರಿಜಿಸ್ಟ್ರೇಷನ್ ಆಧಾರದ ರೈಲುಗಳನ್ನು ಹೊರಡಿಸ್ತಾರೆ. ಈಗಾಗಲೇ ವಲಸೆ ಕಾರ್ಮಿಕರನ್ನು ಕಳಿಸ್ತಕ್ಕಂಥ ಪ್ರಯತ್ನಗಳಾಗಿದೆ. ದಿನಕ್ಕೆ ಇಷ್ಟು ಟ್ರೈನ್ ಅಂತ ಈಗ ಮಂಗಳೂರು ಜಿಲ್ಲೆಯಿಂದ ನಾವು ಬಿಡ್ತಾ ಇದ್ದೇವೆ. ನಮ್ಮ ಡಿಮಾಂಡ್ಗಿಂತ ಹೆಚ್ಚು, ನಾವು ಎನಿಸಿದ್ದಕ್ಕಿಂತ ಹೆಚ್ಚು ವಲಸೆ ಕಾರ್ಮಿಕರು ತೆರಳುವವರು ಕಾಣ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ಗಳಾಗ್ತಾ ಇದ್ದಾವೆ. ಹಾಗಾಗಿ ತತ್ಕ್ಷಣ ಪೂರೈಸಬೇಕು ಒಂದಷ್ಟು ಸಮಸ್ಯೆಗಳಿದ್ದಾವೆ, ಕಾನೂನು ಸಮಸ್ಯೆಗಳಿದೆ. ಆ ರಾಜ್ಯದಲ್ಲಿ ಒಪ್ಪಿಗೆ ಇರಬೇಕು, ಈ ರಾಜ್ಯದಲ್ಲಿ ಇದೆಲ್ಲ ಇದೆ. ಹಾಗಾಗಿ ಅದನ್ನು ನೋಡಿಕೊಂಡು ಟ್ರೈನ್ಗಳು ಹೊರಡುತ್ತದೆ. ಟ್ರೈನ್ಗಳು ಬರುವಂಥ ಜಾಗ, ಬಸ್ಗಳು ಬರುವಂಥ ಜಾಗ 2-3 ರಾಜ್ಯಗಳು, 2-3 ಜಿಲ್ಲೆಗಳು ಇರೋದ್ರಿಂದ ಅದೆಲ್ಲವನ್ನು ಗಮನಿಸಿಕೊಂಡು ಪರ್ಮಿಷನ್ ಕೊಡ್ತಾರೆ. ಮತ್ತು ಇದೆಲ್ಲದಕ್ಕಿಂತ ನಮ್ಮ ರಾಜ್ಯದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಹೊರ ರಾಜ್ಯದಿಂದ ಬರ್ತಕ್ಕಂಥವರನ್ನೆಲ್ಲರನ್ನು ಕ್ವಾರಂಟೈನ್ ಆಗಲೇಬೇಕು ಇವತ್ತಿನ ಸ್ಥಿತಿಯಲ್ಲಿ. ಯಾಕೆಂದರೆ ಇವತ್ತು ಎಲ್ಲ ಜಿಲ್ಲೆಗಳಿಗೆ ಶಿವಮೊಗ್ಗ ಇರಲಿಲ್ಲ, ಹಾಸನ ಇರಲಿಲ್ಲ, ಉಡುಪಿ ಇರಲಿಲ್ಲ, ಚಿಕ್ಕಮಗಳೂರು ಇರಲಿಲ್ಲ. ಇವತ್ತೆಲ್ಲ ಕಡೆಗಳಲ್ಲಿ ಈ ಕಾರಣಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಚ್ಚರಿಕೆ ತಗೊಳ್ಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕ್ವಾರಂಟೈನ್ ಕಡ್ಡಾಯ ಮಾಡ್ತದೆ. ಯಾರೆಲ್ಲ ಕ್ವಾರಂಟೈನ್ಗೆ ಒಪ್ಪಿ ಬರ್ತಾರೋ ಅವರೆಲ್ಲರನ್ನು ಕರ್ಕೊಂಡು ಬರುವಂಥ ಸುದ್ದಿಗಳನ್ನು ಹಬ್ಬಿಸುವುದನ್ನು ನೋಡ್ತಾ ಇದ್ದೇವೆ. ಕ್ವಾರಂಟೈನ್ ಆಗಲಿಕ್ಕೆ ಒಪ್ಪಿಗೆ ಇಟ್ಟವರು ಆ ವಿದೇಶದಿಂದ ಬರ್ತಕ್ಕಂಥವ್ರಿಗೆ ಅಲ್ಲೇ ಒಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟಲ್ಲಿ ನಾವು ರಾಜ್ಯ ಸರ್ಕಾರದ ಕಂಡೀಷನ್ಗಳಿಗೆ ಒಪ್ಪಿದ್ದೇವೆ ಅಂತ ಸಹಿ ಹಾಕಿ ಬಂದವರನ್ನು ಮಾತ್ರ ನಾವು ಕರ್ಕೊಂಡು ಬರ್ತೀವಿ. ಹಾಗೆ ಅಲ್ಲಿ ಸಹಿ ಹಾಕಿರ್ತಾರೆ. ಇಲ್ಲಿ ಬಂದ ಮೇಲೆ ಅವರಿಗೆ ಕೆಟಗರಿ ವೈಸ್ ಹೋಟೆಲ್ ವ್ಯವಸ್ಥೆಗಳನ್ನು ಮಾಡ್ತದೆ. ನಮ್ಮ ಹತ್ರ ಹಣವೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದವರನ್ನು ಹಾಸ್ಟೆಲ್ಗಳಿಗೆ ಹಾಕ್ತದೆ, ಫ್ರೀಯಾಗಿ ಕೊಡ್ತದೆ ಹಾಸ್ಟೆಲ್ಗಳಲ್ಲಿ. ಅದನ್ನು ಯಾರೋ ತಪ್ಪು ಇದು ಮಾಡತಕ್ಕಂಥದ್ದು ಅದು ತಪ್ಪು, ಮಾಹಿತಿಗಳನ್ನು ತಪ್ಪು ಸರಿಯಲ್ಲ. ಮತ್ತು ಈ ಕಾಲಘಟ್ಟದಲ್ಲಿ ಸುಳ್ಳು ಸುದ್ದಿಗಳನ್ನು ಪ್ರಕಟೀಕರಣ ಮಾಡೋದಕ್ಕಿಂತ, ಜನರಲ್ಲಿ ಭಯವು ಸೃಷ್ಟಿ ಮಾಡೋದಕ್ಕಿಂತ ಸಹಕಾರ ಕೊಡೋದು ಒಳ್ಳೆಯ. ಅಂದರೆ NRIs ಯಾರಿಗೆ ಹೋಸ್ಟೆಲ್ ಮಾಡಿದ್ದೇವೆ. ಬೇರೆ ಡಿಸ್ಟಿಕ್ಕಿಂದ ಬಂದವರಿಗೆಲ್ಲ, ಈ ಏರ್ಪೋರ್ಟಿಂದ ಬಂದವರಿಗೆ, ಫ್ಲೈಟಿಂದ ವಿದೇಶದಿಂದ ಬಂದ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಥವಾ ಯಾವುದೇ ಜಿಲ್ಲೆಯವರಿದ್ರು ಅವರು ಅಲ್ಲಿ ಅಫಿಡವಿಟ್ ಕೊಟ್ಟೇ ಬರ್ತಾರೆ. ಒಂದು ಫಾರ್ಮೇಟ್ ಅವರಿಗೆ ಕಂಪಲ್ಸರಿ ಅವರಿಗೆ ಹೋಟೆಲ್ ಇದೆ, ರೇಂಜ್ ಇಲ್ಲ, ಬರೀ ಹೋಟೆಲ್ ಹಾಸ್ಟೆಲ್ ಇಲ್ಲ ಅವರಿಗೆ. ಅವ್ರ ಹತ್ರ ನಾವು ಅಲ್ಲೇ ಬರೆದು ಕೊಟ್ಟರೆ ಹಣ ಇಲ್ಲ ನಾವು ಕಟ್ಟೋದಿಲ್ಲ ಅಂತಾದರೆ ಅವ್ರನ್ನ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾರೆ. ಅಲ್ಲೇ ಬರೆದು ಕೊಡಬೇಕು ಹೊರಡೋ ಮುಂಚೆ. ಯಾಕಂದರೆ ಅದೆಲ್ಲ ಯಾಕೆ ಹೇಳಿದ್ರೆ ನಿಗದಿ ಮಾಡಬೇಕು. ಈಗ ನಿನ್ನ ಸಮ ಬೇರೆ ಬೇರೆ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ತಿಳ್ಕೊಳ್ಳಿ, ಇದು ಎಲ್ರಿಗೂ ಹೊಸ ಅನುಭವ, ಎಲ್ರಿಗೂ ಹೊಸ ಅನುಭವ. ಮೇಲಿಂದ ಕೆಳಗಿನವರೆಗೆ ಈಗ ನಾವು ತಿಳ್ಕೊಂಡೆವು ವಲಸೆ ಕಾರ್ಮಿಕರು ಎಷ್ಟಿದ್ದಾರೆ ಅಂತ ನಿಮಗೆ ಇವತ್ತು ಅಂದಾಜು ಸಿಗ್ತದೆ. ನಾವು ನೋಡಿದ್ವಿ. ಯಾಕೆ ಹೇಳಿದ್ರೆ ಇವತ್ತು ಮಂಗಳೂರಿಂದ ಹೊರಡುವವರ ಸಂಖ್ಯೆ ನಮಗೆ ಆಶ್ಚರ್ಯ ಆಗಿದೆ. 27,000 ಜನ ಇವತ್ತು ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ನವರು ರಿಜಿಸ್ಟ್ರೇಷನ್ ಆಗಿದೆ ಕೇವಲ ಕಾರ್ಪೊರೇಷನ್ ಒಳಗೆ. ಹೊರಗಡೆ ಒಂದು 6-7 ಸಾವಿರ ಜನ ಇದ್ದಾರೆ. 35,000-36 ಸಾವಿರ ಜನ ಇವತ್ತು ಈ ಜಿಲ್ಲೆಯಲ್ಲಿದ್ದಾರೆ. ಯಾರು ಲೆಕ್ಕ ಹಾಕಲಿಲ್ಲ. 20,000 ಜನರ ಹತ್ತಿರ 18-19 ಸಾವಿರ ಜನ ಬಿಜಾಪುರ, ಬಾಗಲಕೋಟೆ, ಬೀದರ್, ಬಾದಾಮಿಯವ್ರಿಗೆ ಹೋಗಿ ಆಯಿತು. ಇನ್ನೂ ಅಷ್ಟೇ ಜನ ಇದ್ದಾರೆ. ಯಾರಿಗೂ ಅಂದಾಜು ಸಿಗಲಿಲ್ಲ. ಇವತ್ತು ದುಬೈಯಲ್ಲಿ ಎಷ್ಟಿದ್ದಾರೆ, ಕುವೈಟಲ್ಲಿ ಎಷ್ಟಿದ್ದಾರೆ, ಕತಾರಲ್ಲಿ ಎಷ್ಟಿದ್ದಾರೆ, ಅಬುಧಾಬಿಯಲ್ಲಿ ಎಷ್ಟಿದ್ದಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ, ಇದು ನಮಗೆ ಅಂದಾಜು ಸಿಗೋದಿಲ್ಲ. ಹಾಗಾಗಿ ಎಲ್ಲವನ್ನ ನಾವು ಅಂದಾಜು ಮಾಡಿ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡ್ಬೋದು. ಆ ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಅವರ ಕೆಟಗರಿ ವೈಸ್ ಮಾಡಬೇಕಾಗತ್ತೆ. ಯಾರಿಗೆ ಯಾವ ರೇಂಜಿನ ಹೋಟೆಲ್ಗಳು ಬೇಕು, ಅನಿವಾರ್ಯ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಸರ್ಕಾರದ ಇದರಲ್ಲಿ ಹಾಸ್ಟೆಲ್ಗಳಲ್ಲಿ, ಛತ್ರಗಳಲ್ಲಿ ಜೋಡಿಸಿದೆ. ಅದಕ್ಕೆ ರೆಡಿ ಇರಬೇಕು. ಆದರೆ ಇಲ್ಲಿ ಜೋಡಿಸುವಾಗ ಹಿಡಿದ ಕೂಡಲೇ ತತ್ಕ್ಷಣ ಒಂದಷ್ಟು ಯಾರ್ಯಾರು ಅಂತ ತಗೊಳ್ಳಿಕ್ಕೆ, ಆದರೆ ಮುಂದಕ್ಕೆ ಎಲ್ಲವೂ ಸರಿ. ಎಲ್ಲವನ್ನು ಜಿಲ್ಲೆಯನ್ನು ನಿರ್ಮಾಣ ಕಾನ್ಸೆಪ್ಟ್ ಜಿಲ್ಲೆಯಲ್ಲಿರುವಂತಹ ಹಾಸ್ಟೆಲ್ಗಳನ್ನು ಈಗ ಐಡೆಂಟಿಫೈ ಮಾಡಿದ್ದೇವೆ. ಮೊರಾರ್ಜಿ ದೇಸಾಯಿ ಶಾಲೆಗಳಿದ್ದರೆ ತಗೊಂಡಿದ್ದೇವೆ.
ಹೈಸ್ಕೂಲ್ಗಳು ಟಾಯ್ಲೆಟ್ ಬಾತ್ ಹಾಸ್ಟೆಲ್ ಒಟ್ಟಿಗೆ ಇರುವಂಥ ಹೈಸ್ಕೂಲ್ಗಳನ್ನು ತೊಗೊಂಡಿದ್ದೇವೆ, SC/ST ಹಾಸ್ಟೆಲ್ಗಳನ್ನು ತೊಗೊಂಡಿದ್ದೇವೆ. ಇದು ಯಾಕೆ ತೊಗೊಂಡಿದ್ದೇವೆ ಹೇಳಿದ್ರೆ ಅಲ್ಲಿ ಇದೆ. ಈಗ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹಾಸ್ಟೆಲ್ ಅದು ರೆಸಿಡೆನ್ಷಿಯಲ್ ಅದೇ ಅಲ್ಲಿದೆ. ಈಗ ಸದ್ಯಕ್ಕೆ ಅಷ್ಟೇ ತಗೊಂಡಿದ್ದೇವೆ. ಮುಂದಕ್ಕೆ ಇದು ಜಾಸ್ತಿ ಆದರೆ ಅನಿವಾರ್ಯ ಇದೆ. ಆದರೂ ಟಾಯ್ಲೆಟ್ ಬಾತ್ರೂಮ್ಗಳಿಲ್ಲದೆ ಇರತಕ್ಕಂಥ ತೊಗೊಳ್ಳೋದಿಲ್ಲ. ಕ್ವಾರಂಟೈನ್ ಕಂಡೀಷನಲ್ಲಿ ಏನಿದೆ ಅದು ನಮಗೆ ಫ್ಯಾಮಿಲಿಯನ್ನು ಒಟ್ಟಿಗೆ ಆಗ್ತದೆ. ಅದರ 2-3 ಫ್ಯಾಮಿಲಿ ಒಟ್ಟಿಗೆ ಹಾಕೋದು, ಒಂದು ರೂಮಲ್ಲಿ ಹಾಕಬೇಕಾದಂಥ ಅನಿವಾರ್ಯತೆ ಬಂದರೆ ಬರ್ತದೆ ಮತ್ತು ಎಲ್ಲರನ್ನು ಟೆಸ್ಟಿಗೆ ಒಳಪಡಿಸ್ತದೆ.